ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿ ಕೋವಿಡ್ ನಿಯಂತ್ರಣಕ್ಕೆ ಕಡಿವಾಣ ಹಾಕಲು ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದೇವೆ ಅಂತ ತಹಶೀಲ್ದಾರ್ ಸಂತೋಷ್ ಕುಮಾರ್ ತಿಳಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ನಗರಸಭೆ ಸಿಬ್ಬಂದಿಗಳನ್ನು ಬಳಸಿಕೊಂಡು ಸೋಂಕಿತರಿಗೆ ಸೂಕ್ತ ವ್ಯವಸ್ಥೆಯನ್ನು ಮಾಡಲಾಗಿದ್ದು, ಸೋಂಕಿತರಿಗೆ ಯಾರಿಗಾದರೂ ಉಸಿರಾಟದ ತೊಂದರೆ ಕಂಡುಬಂದಲ್ಲಿ ಕೂಡಲೇ ಆಸ್ಪತ್ರೆಯ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿ ತಕ್ಷಣ ತಾಲೂಕು ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ಮಾಡುವಂತಹ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಲ್ಲಿಯವರೆಗೆ 46,767 ವ್ಯಾಕ್ಸಿನೇಷನ್ಗಳನ್ನು ಕೊಡಲಾಗಿದೆ. ಮೇ 1ರ ನಂತರ ಹೆಚ್ಚುವರಿ ಬೂತ್ಗಳನ್ನು ಮಾಡಿ ಜನರಿಗೆ ಅನುಕೂಲವಾಗುವಂತೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸಾರ್ವಜನಿಕರಲ್ಲಿ ಮನವಿ ಏನೆಂದರೆ ಯಾರೂ ಕೂಡ ಅನಗತ್ಯವಾಗಿ ಓಡಾಡಬಾರದು, ಕಡ್ಡಾಯವಾಗಿ ಅಂತರ ಕಾಪಾಡಿಕೊಳ್ಳಿ, ಸರ್ಕಾರದ ಆದೇಶಗಳನ್ನು ಪಾಲನೆ ಮಾಡಿ ಅಂತ ತಹಶೀಲ್ದಾರ್ ಸಂತೋಷ್ ಕುಮಾರ್ ತಿಳಿಸಿದ್ದಾರೆ. ಪ್ರೆಸೆಂಟು ನಿನ್ನೆ 58 ಇದ್ದು ಇವತ್ತಿನ ಕೂಡ ಅದು ಅಡ್ಮಿಷನ್ಸ್ಗಳಾಗ್ತಾ ಇದೆ. ಒಟ್ಟು ನಮ್ಮಲ್ಲಿ 21 ಹಾಸ್ಟೆಲ್ಗಳನ್ನು ನಾವು CCCMCಯಲ್ಲಿ ಮಾಡೋದಕ್ಕೆ ಒಂದು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೀವಿ. ಈಗ ಪ್ರೆಸೆಂಟು 100+100 200 ಬೆಡ್ಗಳು ರೆಡಿ ಇದೆ. ಸೊ ಅದನ್ನು ಮಾಡ್ತಾ ಇದ್ದೀವಿ. ಟೆಸ್ಟ್ಗಳನ್ನು ಕೂಡ ಆಗ್ತಾ ಇದೆ. ಬಂದವರಿಗೆ ಹೋಮ್ ಐಸೋಲೇಷನ್ಗೂ ಕೂಡ ಟ್ಯಾಬ್ಲೆಟ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಸೊ ಪ್ರೆಸೆಂಟು 462 ಮೆಂಬರ್ಸ್ ಹೋಮ್ ಐಸೋಲೇಷನಲ್ಲಿದ್ದಾರೆ. ಆ ಹೋಮ್ ಐಸೋಲೇಷನ್ ಇರೋರಿಗೆ ನಮ್ಮ ಆಶಾ ವರ್ಕರ್ಗಳು ಮತ್ತು ಪಂಚಾಯತ್ ಸ್ಟಾಫು ಮತ್ತು ನಗರಸಭೆ ಸ್ಟಾಫ್ಗಳು ಅವರಿಗೆ ಹೋಗಿ ಕ್ವಾರಂಟೈನ್ ವಾಟ್ಸಾಪಲ್ಲಿ ಫೋಟೋ ತೆಗೆದು ಅವರ ಒಂದು ಹೆಲ್ತ್ ಸ್ಟೇಟಸನ್ನು ಚೆಕ್ ಮಾಡೋ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ. ಅವರಿಗೆ ಯಾರಿಗಾದ್ರೂ ಕೂಡ ತುಂಬ ಉಸಿರಾಟ ಸಮಸ್ಯೆ ಸಿವಿಯಾರಿಟಿ ಪ್ರಾಬ್ಲಮ್ ಕಂಡು ಬಂದಲ್ಲಿ ತಕ್ಷಣ ನಮ್ಮ DHO ಕಚೇರಿ ಅಥವಾ ಜಡಾಕ್ಷರಿ ಡಾಕ್ಟರ್ನ ಫೋನಲ್ಲಿ ಅಥವಾ ನಮ್ಮ ಯಾವುದೇ ಆಶಾ ವರ್ಕರ್ನ ಸಂಪರ್ಕ ಮಾಡಿದ್ರೆ ತಕ್ಷಣ ಆ್ಯಂಬುಲೆನ್ಸನ್ನು ಕಳಿಸಿ ಅವರನ್ನು ನಾವು ಆಸ್ಪತ್ರೆಗೆ ಶಿಫ್ಟ್ ಮಾಡೋ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಆಂಬ್ಯುಲೆನ್ಸನ್ನು ಕೂಡ ನಮ್ಮಲ್ಲಿ ಕೋವಿಡ್ಗೋಸ್ಕರನೇ 2 ಆಂಬ್ಯುಲೆನ್ಸ್ ರಿಸರ್ವ್ ಆಗಿದೆ. ಕಿರಣ್, V4 ನ್ಯೂಸ್, ಅರಸೀಕೆರೆ.